ಬಾಂಬೆ ಬ್ರೆಡ್ ಮಸಾಲ ಮಾಡ್ತೇನೆ. ಅದಕ್ಕೆ ಈಗ ಭಾಜಿಗೆ ತಯಾರು ಮಾಡ್ತೇನೆ. ಕಾವಲಿಯಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಸಾಸಿವೆ ಹಾಕ್ತೇನೆ. ಸ್ವಲ್ಪ ಜೀರಿಗೆ ಹಾಕ್ತೇನೆ. ಕರಿಬೇವು ಹಾಕ್ತೇನೆ. ಬೆಳ್ಳುಳ್ಳಿ ಸಣ್ಣ ಮಾಡಿ ಕೊಚ್ಚಿದ್ದೇನೆ ಮತ್ತು ಹಸಿಮೆಣಸು 2 ಹಾಕ್ತೇನೆ. ಒಂದು ಸ್ಪೂನ್ ಮೆಣಸು ಹುಡಿ, ಜೀರಿಗೆ ಹುಡಿ, ಕೊತ್ತಂಬರಿ ಹುಡಿ, ಮೆಣಸು ಹುಡಿ, ಹಳದಿ ಹುಡಿ. ಈಗ ಸ್ವಲ್ಪ ಗರಂ ಮಸಾಲೆ ಬಟಾಟೆ ಹಾಕ್ತೇನೆ. 3 ಬಟಾಟೆ ನಾನು ಬೇಯಿಸಿ ಮ್ಯಾಶ್ ಮಾಡಿಕೊಂಡಿದ್ದೇನೆ. ಸ್ವಲ್ಪ ಚಾಟ್ ಮಸಾಲ ಹಾಕ್ತೇನೆ. ಉಪ್ಪು ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಚಟ್ನಿಗೆ 2 ಬೆಳ್ಳುಳ್ಳಿ 4 ಮತ್ತು 4 ನೆಲಕಡಲೆ ಹುರಿದಿದ್ದು ಹಾಕಿದ್ದೇನೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಾಟ್ ಮಸಾಲ, ಕಾಳ ನಮಕ್, ಕಾಳ ನಮಕ್ ಹಾಕಿದ್ರೆ ಚಟ್ನಿ ಭಾರಿ ರುಚಿ ಆಗ್ತದೆ. 2 ಹಸಿಮೆಣಸು, ಸಣ್ಣ ತುಂಡು ಶುಂಠಿ, ನಿಂಬೆಹಣ್ಣಿನ ರಸ, ಕೋಲ್ಡ್ ನೀರು, 2 ಸ್ಪೂನು ಸೇಮೆ, ಎಲ್ಲ ಹಾಕಿ ಈಗ ಕಡಿತೇನೆ. ಸ್ವಲ್ಪ ಕೊಂಚ ಚಟ್ನಿ ಆಯಿತು. ಒಳ್ಳೆ ಕಲರ್ ಬಂದಿದೆ ಚಟ್ನಿಗೆ. ಫಸ್ಟಿಗೆ ಬೆಣ್ಣೆ ಸಾರಿಸ್ತೇನೆ. ಚಟ್ನಿ ಸಾರಿಸ್ತೇನೆ. ಬಾಜಿ ಹಾಕ್ತೇನೆ.
ಈರುಳ್ಳಿ, ಟೊಮೆಟೊ, ದಣೆ ಮೆಣಸಿಟ್ಟು ಎರಡರಲ್ಲಿ ಸಹ. ಈಗ ಈ ಬ್ರೆಡ್ ಕ್ಲೋಸ್ ಮಾಡ್ತೇನೆ, ಇಟ್ಟು ಮಾಡ್ತೇನೆ. ಸ್ವಲ್ಪ ಚೀಸ್ ಹಾಕಿದೆ, ಮತ್ತು ಈಗ ಸ್ವಲ್ಪ ಸ್ಯಾಮ್ ಹಾಕ್ತೇನೆ. ಬಾಂಬೆ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಬಾಂಬೆ ಗ್ರಿಲ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ, ಮತ್ತು ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.